ಅನೇಕ ಮಂದಿ ಇದ್ದಾರೆ. ಅವರನ್ನೆಲ್ಲ ಆದರ್ಶವಾಗಿ ಇಟ್ಟುಕೊಂಡು ಇವು ಯದುಕುಲದ ಸಿಂಹಾಸನವನ್ನು ಏರಿದವರು ನಾನು. ಅನೇಕ ವರ್ಷಗಳಿಂದ ನಮ್ಮ ಹಿರಿಯರು ಈ ರಾಜ್ಯವನ್ನು ಆಳುತ್ತಾ ಬಂದಿದ್ದಾರೆ. ಆದರೆ ನನ್ನ ಬಾರಿಗೆ ಬಂದ ಮೇಲೆ ಒಳ್ಳೆಯ ರೀತಿಯ ಆಡಳಿತವನ್ನು ನಮ್ಮ ಪ್ರಜೆಗಳಿಗೆ ಕೊಡಬೇಕು ಎಂಬಂತ ಆಸೆ ಆಕಾಂಕ್ಷೆಯಿಂದ ಅದೆಷ್ಟೋ ಯೋಜನೆಗಳನ್ನು ರೂಪಿಸಿದ್ದುಂಟು. ಕೆಲವು ಕಾರ್ಯಗಳು ಫಲ ಕೊಟ್ಟದ್ದು ಉಂಟು. ಆದರೆ ಕೆಲವು ಕಾರ್ಯಗಳು ನಿಷ್ಪ್ರಯೋಜನವಾಗಿ ಹೋದದ್ದು ಉಂಟು. ಆದರೆ ಏನು ಮಾಡೋಣ, ಹಾಗೆಯೇ ಸುಮ್ಮನೆ ಕೂತರೆ ಆಗುತ್ತದೆ, ಏನೂ ಪ್ರಯೋಜನ ಇಲ್ಲ. ನಮ್ಮ ನಾಡನ್ನು ಸಮೃದ್ಧ ನಾಡಾಗಿ ಮಾಡಬೇಕು ಎಂಬಂತಹ ಛಲದಿಂದ ನಾನೊಂದು ಉಪಾಯವನ್ನು ಮಾಡಿದೆ. ನಮ್ಮ ಗುರುವರಿಯರಲ್ಲಿ ಕೇಳಿಕೊಂಡಾಗ, ಅಯ್ಯ, ನಿನ್ನ ನಾಡು ಬರಗಾಲಕ್ಕೆ ತುತ್ತಾಗಿ ಈ ರೀತಿಯ ಕಷ್ಟ ಕಾರ್ಪಣ್ಯದಲ್ಲಿ ಮುಳುಗಿ ಹೋಗಿದೆ. ಇದನ್ನು ಮೇಲೆತ್ತಬೇಕೆಂದರೆ ನೀನೊಂದು ಘೋರವಾದಂತಹ ತಪಸ್ಸನ್ನು ಮಾಡಿ ಆ ಮೂಲಕವಾಗಿ ಸೂರ್ಯದೇವನನ್ನು ಮೆಚ್ಚಿಸಿಕೊಂಡು ಅವನಿಂದ ಆಶೀರ್ವಾದವನ್ನು ಪಡೆದುಕೊಂಡರೆ ನೀನು ಈ ನಿನ್ನ ರಾಜ್ಯವನ್ನು ಸಮೃದ್ಧಿಯ ನಾಡನ್ನಾಗಿ ಮಾಡಬಹುದು ಎಂಬಂತ ಆಶೀರ್ವಾದ ಮಾತುಗಳನ್ನಿತ್ತರು. ಆ ಮಾತಿನಂತೆ ಭಾಸ್ಕರನನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿಕೊಂಡೆ. ತಪಸ್ಸಿಗೆ ಮೆಚ್ಚಿದಂತ ಆ ಸೂರ್ಯದೇವನು ತಪಸ್ಸಿನ ಫಲವಾಗಿ ನನಗೆ ಒಳ್ಳೆಯ ಆಶೀರ್ವಾದವನ್ನು ಮಾಡಿ ಒಂದು ಉಡುಗೊರೆಯನ್ನು ಕೊಟ್ಟನು. ಸಾಮಾನ್ಯವಾದ ಉಡುಗೊರೆಯಲ್ಲ, ಅಂದಿದ್ದ ಉಡುಗೊರೆಯಲ್ಲ. ಶಮಂತಕ ಮಣಿ ಎಂಬಂತ ಮಣಿಯನ್ನು ನನ್ನ ಕೈಗಿತ್ತು. ಈ ಶಮಂತಕ ಮಣಿಯನ್ನು ನಿನ್ನ ಅರಮನೆಗೆ ತೆಗೆದುಕೊಂಡು ಹೋಗಿ ಒಳ್ಳೆಯ ರೀತಿಯಲ್ಲಿ ಪೂಜೆ ಪುರಸ್ಕಾರವನ್ನು ನೀನು ಮಾಡಿದೆ ಎಂದಾದಲ್ಲಿ ಯಾವುದೇ ಕಾಲಕ್ಕೂ ನಿನ್ನ ರಾಜ್ಯಕ್ಕೆ ಬರಗಾಲವು ಬರಕೂಡದು. ಅಷ್ಟೇ ಅಲ್ಲ, ಮೂರು ಲೋಕದಲ್ಲೂ ಸಮೃದ್ಧಭರಿತವಾದಂತಹ ನಾಡು ನಿನ್ನದು ಎಂಬಂತ ಹೆಗ್ಗಳಿಕೆಗೆ ನೀನು ಪಾತ್ರರಾಗುತ್ತೀಯ ಎಂಬಂತ ಆಶೀರ್ವಾದದ ಮಾತನ್ನು ಎಕ್ಕಿ ಆ ಮಳೆಯನ್ನು ನನ್ನ ಕೈಗಿತ್ತರು. ಅವರ ಮಾತಿನಂತೆ ಆ ಮಳೆಯನ್ನು ನಾನು ತಂದು ಪೂಜಿಸಿ ಇದುವರೆಗೆ ಮುಂದುವರಿಯುತ್ತಾ ಬರ್ತಾ ಇದ್ದೇನೆ. ಬಹಳ ಒಳ್ಳೆಯ ರೀತಿಯ ಆಳ್ವಿಕೆ, ಪ್ರಜೆಗಳಿಗೂ ಯಾವ ರೀತಿಯ ತಾಪತ್ರೆ ಬಾಧೆ ಇಲ್ಲ, ಎಲ್ಲವೂ ಕ್ಷೇಮವಾಗಿದ್ದಾರೆ. ಮಳೆಯ ವೈಶಿಷ್ಟ್ಯ ಸಾಮಾನ್ಯವಾದ ವೈಶಿಷ್ಟ್ಯ ಅಲ್ಲ. ಒಂದು ದಿವಸಕ್ಕೆ 8 ಕೊಡಪಾನ ತುಂಬುವಂತಹ ಬಂಗಾರದ ನಾಣ್ಯವನ್ನು ಕೊಡುವಂತಹ ಮಣಿ ನನ್ನ ಅರಮನೆಯಲ್ಲಿ. ಆ ಮಣಿಯನ್ನು ತನ್ನ ಮೇಲೆ ಯಾವುದೇ ಒಂದು ಬಂಗಾರ, ಯಾವುದೇ ಒಂದು ರತ್ನ, ಯಾವುದೇ ಒಂದು ಮುತ್ತು ವೈಡೂರ್ಯಗಳಿಗೆ ಸಮಸ್ಯೆ ಇಲ್ಲ. ಅಂತಹ ಒಂದು ಮೇವೆಯ ಬಂಗಾರವದು. ಆಗಲಿ ಎನ್ನಿನಂತೆ ಇದು ಕೂಡ ನನ್ನ ನಿತ್ಯದ ಕರ್ಮಾವಿಧಿಗಳನ್ನೆಲ್ಲ ಪೂರೈಸಿ ಈ ವೃಂದಾವನದ ರಾಜಚಾವಡಿಯನ್ನು ಪ್ರವೇಶ ಮಾಡಿದಂತಹ ಸಂದರ್ಭವಿದು. 4 ದಿಕ್ಕುಗಳಲ್ಲೂ ಜಯಘೋಷಗಳು ಕೇಳುತ್ತಾ ಇವೆ. ರಾಜಾಧಿರಾಜನಿಗೆ ಜಯವಾಗಲಿ, ಕುಲ ತಿಲಕನಿಗೆ ಜಯವಾಗಲಿ ಎಂಬಿತ್ಯಾದಿ ರಾಗಘೋಷಗಳು ಕೇಳುತ್ತಾ ಇವೆ. ಆದರೆ ಒಳಗಿನಿಂದ ಏನೋ ಕೂಗು ಕೇಳ್ತಾ ಉಂಟಲ್ಲ. ಯಾರು ನೀವು? ಎಲ್ಲಿಂದ ಬಂದಿರಿ? ಯಾಕೆ ಬಂದಿರಿ? ತಿಳಿಸಬೇಕು.
ಕೃಷಿ ಮಾಡಲಿಕ್ಕೆ ಕೊಟ್ಟಿದ್ದೀರಲ್ಲ, ಕೃಷಿ ಮಾಡಬೇಕು ಎಂಬಂತ ಉದ್ದೇಶದಿಂದ ನಿಮಗೆ ಜಾಗವನ್ನು ಬಿಟ್ಟು ಕೊಟ್ಟಿದ್ದುಂಟು. ಮಾಡಿದ್ದೀರೇ? ಹೌದು, ಬಹಳ ಕಷ್ಟದಿಂದ ನಾವು ಮಾಡಿದ್ದೇವೆ. ಏನೆಲ್ಲ ಮಾಡಿದ್ದೀರಿ? ಎಲ್ಲ ಒಂದು ಕಡೆ ಬೆಂಡೆಕಾಯಿ, ಅಲಸಂಡೆ, ಬದನೆಕಾಯಿ, ಹೀರೆಕಾಯಿ, ಸೊಪ್ಪು, ಗೆಡ್ಡೆ, ಗೆಣಸು, ಏನು ಬೇಕು ಎಲ್ಲ ಮಾಡಿದ್ದೇವೆ. ಆದರೂ ಏನ್ ಮಾಡುದು, ತರಲಿಕ್ಕಾಗಲಿಲ್ಲ. ಎಲ್ಲಾ ರೀತಿಯ ತರಕಾರಿಯನ್ನು ಮಾಡಿದ್ದೀರಿ. ಹೌದೌದು. ಆದರೆ ಫಲ ಕೊಡ್ಲಿಲ್ಲ. ಫಲ ಕೊಡ್ಲಿಲ್ಲ. ಏನ್ ಹೇಳುದು, ಹೋದ ವರ್ಷ ನಿಮಗೆ ಒಂದಷ್ಟು ತಂದು ಕೊಟ್ಟಿದ್ದೇವೆ, ಈ ವರ್ಷ ಇಲ್ಲಿಂದ ಕೊಂಡು ಅಂತ ಬಂದಿದ್ದೇವೆ. ಆದ್ರೆ ಒಂದು ಮಾತ್ರ, ನಿಮಗೊಂದು ದೊಡ್ಡ ಕುಂಬಳಕಾಯಿ ಇಟ್ಟಿದೆ. ಕುಂಬಳಕಾಯ? ಹೌದು. ಯಾರು ನಿನ್ನ ಅಪ್ಪನಿಗೆ ಕುಂಬಳಕಾಯಿ ಇಟ್ಟದ್ದ? ಅದು ಮೊದಲ ಸಲ ಉಂಟಲ್ಲ, ಮೊದಲ ಸಲ ಯಾವುದಾದ್ರೂ ಆದ್ರೆ ಫಲ ವಸ್ತು ದೂರ ಮುಖಂಡರಿಗೆ, ಹಿರಿಯರಿಗೆ ಕೊಡುವ ಒಂದು ನಮ್ಮದು ಸಂಪ್ರದಾಯ. ಅದಕ್ಕೋಸ್ಕರ ಇಷ್ಟು ಗೊತ್ತದಾಗಲಿಲ್ಲ. ನಿನ್ನೆ ಇಟ್ಟಿದೆ, ಇವತ್ತು ನೋಡಬೇಕು ಇಷ್ಟು ದೊಡ್ಡ ಹೊಟ್ಟೆ. ಏನದು ಹೊಟ್ಟೆ? ಕೂತಾಗಿದೆಯಾ? ನಮ್ಮ ಆಡು ಭಾಷೆ ಹೊಟ್ಟೆ ಅಂತಾರೆ. ಹೊಳೆದು ಹೋಗಿದೆ. ಹೆಗ್ಗಣ ಇಲ್ಲಿಂದ ಹೋಗಿ ಅಲ್ಲಿಂದ ಹೋಗಿ. ಓಹೋ, ಏನು ಕುಂಬಳಕಾಯಿಯನ್ನು ಹೆಗ್ಗಣ ನಿಂತಿದೆ. ಬೇರೆ ಕೃಷಿ ಮಾಡಿಲ್ವ ನೀನು? ಎಲ್ಲ ಮಾಡಿದೆ. ಮತ್ತೆ ಇದು ಬೇರೆ ಎಲ್ಲ ಮಾಡಿದ್ದೇವೆ. ಆದರೂ ಏನು ಮಾಡುದು, ಕಾಡಿಗಳಿಂದ ನಾವು ಯಾವ ಫಲವು ಮಾಡಲಿಕ್ಕೆ ಬಿಡುವುದಿಲ್ಲ. ಈ ಮಂಗಗಳು ಯಾರ ಮಂಗ? ಅಲ್ಲ, ಈ ಮಂಗಗಳು ಅಂದ್ರೆ ಈ ಮಂಗಗಳ ಜಾತಿ ಉಂಟಲ್ಲ, ಕಾಡಿನಲ್ಲಿರುವ ಮಂಗಗಳು ನಾಡಿಗಳಲ್ಲಿ ಬಂದಿದ್ದಾವೆ. ಇವನಿಗೆ ಉಷ್ಣಾಗಿದೆ ನೋಡಿ, ಉಷ್ಣಾಗಿದೆ. ಅವನಿಗೆ ಯಾಕೆ ಉಷ್ಣಾದದ್ದು? ತೆಂಗಿನಕಾಯಿ ಸಿಹಿಯಾಗಲಿಕ್ಕೆ ಸಿಗುದಿಲ್ಲ. ಎಲ್ಲ ಏನ್ ಹೇಳ್ತಾರೆ, ಎಲ್ಲ ಒಟ್ಟಿಗೆ ಉಂಟಲ್ಲ, ಅದನ್ನು ಕೊಂಡೋಗುದು, ಇನ್ನಿಗೆ ಕೊಂಡೋಗುದು. ಯಾರು ಮಂಗಗಳು?